ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ. ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದಾರೆ ನಮ್ಮ ಬೈಕ್ ರೈಡರ್ಸ್ಗಳು. ತಮ್ಮವನ ಮೇಲೆ ಹಲ್ಲೆ ಆದಾಗ ಅದನ್ನು ಖಂಡಿಸಿದ ಪರಿ ಸೋಷಿಯಲ್ ಮೀಡಿಯಾದಲ್ಲಿ ಅವರು ನಡೆಸಿದಂತಹ ಹೋರಾಟ ಇವೆಲ್ಲದರ ಫಲವಾಗಿ ಈಗ ಪಟ್ಲ ಬೆಟ್ಟದ ರೌಡಿಗಳು ಅರೆಸ್ಟ್ ಆಗಿದ್ದಾರೆ. ನಿನ್ನೆ ಏನು ಒಂದು ವಿಡಿಯೋ ಹರಿದಾಡಿತ್ತು. ಆರಂಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಶಟರ್ ಬಾಕ್ಸ್ ಸಚಿನ್ ಶೆಟ್ಟಿ ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ರು. ಆ ವಿಡಿಯೋ ಸಿಕ್ಕಾಪಟ್ಟೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು. ದೈಜುವಳ್ಳ ವಾಹಿನಿ ಕೂಡ ಸುದ್ದಿ ಬಿತ್ತರ ಆಯಿತು. ಯಾವ ರೀತಿಯ ಒಗ್ಗಟ್ಟು ಇತ್ತು ಅಂತ ಕೇಳಿದರೆ ಈ ಬೈಕ್ ರೈಡರ್ಸ್ಗಳಲ್ಲಿ ನಾಡಿದ್ದು ಭಾನುವಾರ ಇಡೀ ದೇಶದಾದ್ಯಂತ ಇರುವ ಬೈಕ್ ರೈಡರ್ಸ್ಗಳು ನಾವೆಲ್ಲರೂ ಕೂಡ ಪಟ್ಲ ಬೆಟ್ಟಕ್ಕೆ ಬರ್ತೇವೆ, ಇದನ್ನು ನಾವು ಖಂಡಿಸೋಣ, ನಮ್ಮನ್ನು ತಡೆಯುವವರು ಯಾರು ಅನ್ನುವ ರೀತಿಯಲ್ಲಿ ತಮ್ಮವರ ಮೇಲೆ ಆದ ಹಲ್ಲೆಯನ್ನು ಖಂಡಿಸಿದ್ರು. ಸೊ ನಮಗಿಲ್ಲಿ ತುಂಬ ಇಷ್ಟ ಆಗಿರುವಂಥದ್ದು ಬೈಕ್ ರೈಡರ್ಸ್ಗಳ ಯುನಿಟಿ. ಅದು ಒಬ್ಬನ ಮೇಲೆ ಹಲ್ಲೆ ಆದಾಗ ಬಾಕಿಯವರು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಎಲ್ಲರೂ ಜೊತೆಯಾಗಿದ್ದಾರೆ, ಧ್ವನಿ ಎತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಂಬಂಧಪಟ್ಟವರಿಗೆ ವಿಚಾರವನ್ನು ಮುಟ್ಟಿಸುವಂಥದ್ದು ಅಥವಾ ಸಂಬಂಧಪಟ್ಟಂತಹ ಹಾಸನ SP ಇರ್ಬೋದು, ಇಲಾಖೆಯವರನ್ನು ಕೂಡ ಕಾಲ್ ಮಾಡಿ ಅವರಿಗೂ ಕೂಡ ಮಾತನಾಡುವಂತಹ ಕೆಲಸ ಇದೆಲ್ಲವನ್ನು ಕೂಡ ಮಾಡಿದ್ರು. ಇವತ್ತು ಸಂಜೆ ಹಲ್ಲೆ ನಡೆಸಿದ 5 ಜನರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಕರ್ನಾಟಕದಾದ್ಯಂತ ಇದಕ್ಕೆ ತೀವ್ರ ಖಂಡನೆ ಕೂಡ ವ್ಯಕ್ತ ಆಗಿತ್ತು. ಕೇವಲ ಬೈಕ್ ರೈಡರ್ಸ್ ಮಾತ್ರ ಅಲ್ಲ, ಬಾಕಿಯವರು ಕೂಡ ಈ ಒಂದು ಘಟನೆಯನ್ನು ವಿರೋಧಿಸಿದ್ರು. ಯಾಕಂದರೆ ನಮ್ಮ ಕರಾವಳಿಯ ಒಬ್ಬ ಹುಡುಗನ ಮೇಲೆ ಅಟ್ಯಾಕ್ ಆಗಿರುವಂಥದ್ದು. ಸೊ ಕರಾವಳಿ ಭಾಗದ ಜನರಿಂದಲೂ ಕೂಡ ಆಕ್ರೋಶಗಳು ವ್ಯಕ್ತ ಆಗಿತ್ತು. ಆರೋಪಿಗಳ ಬಂಧನಕ್ಕೆ ಒತ್ತಾಯ ಕೇಳಿ ಬಂದಿತ್ತು. ಇದೀಗ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಏನು ಹಲ್ಲೆ ನಡೆಸಿದ 4 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಅಂದರೆ ಇಲ್ಲಿ ನಾವು ಗಮನಿಸಬೇಕಿರುವಂಥದ್ದು ಇದು ಒಂದು ಹಲ್ಲೆ ಅಲ್ಲ, ಈ ಥರದ್ದು ಹಲವಾರು ಹಲ್ಲೆ ಪ್ರಕರಣಗಳು ನಡೀತಾ ಇತ್ತು ಪಟ್ಲ ಬೆಟ್ಟದಲ್ಲಿ. ಅವರ ಗಾಡಿ ಬಿಟ್ಟು ನೀವು ಬೈಕ್ನಲ್ಲಿ ಹೋಗ್ತೀರಾ, ನಿಮ್ಮದೇ ಕಾರ್ನಲ್ಲಿ ಹೋಗ್ತೀರಾ ಅಂತ ಆದರೆ, ಜೀಪ್ನಲ್ಲಿ ಹೋಗ್ತೀರಾ ಅಂತ ಆದರೆ ನಿಮ್ಮನ್ನು ತಡೆದು ರೌಡಿಗಳ ರೀತಿಯಲ್ಲಿ ವರ್ತನೆಯನ್ನು ತೋರಿಸ್ತಾ ಇದ್ರು. ನಮ್ಮದೇ ಗಾಡಿಯಲ್ಲಿ ಹೋಗಬೇಕು, ಪಟ್ಲ ಬೆಟ್ಟ ನಮ್ಮದು ಅನ್ನುವ ರೀತಿಯಲ್ಲಿ ಏನು ವರ್ತನೆಯನ್ನು ತೋರಿಸ್ತಾ ಇದ್ದಂತಹ ಚಾಲಕರ ವೇಷದಲ್ಲಿದ್ದ ಪುಡಿ ರೌಡಿಗಳನ್ನು ಈಗ ಬೆಂಡೆತ್ತುವಲ್ಲಿ ಪೊಲೀಸ್ ತಂಡ ಸಫಲವಾಗಿದೆ.